ಚುನಾವಣೆ ಹಿನ್ನೆಲೆಯ ವಿಶೇಷ ಕಾರ್ಯಕ್ರಮ ರಾಜ್ಯ ಸಮರದಲ್ಲಿ ನಾವು ಕಾರ್ಯಕ್ರಮ ಈಗಾಗಲೇ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ. ವಿವಿಧ ಕ್ಷೇತ್ರಗಳ ಮತಗಟ್ಟೆಗಳ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈಗ ಒಂದು ವಿಶೇಷ ಮಾಹಿತಿಯನ್ನು ಕೊಡ್ತಾ ಇರೋದು ಮಿಲಾಗ್ರಿಸ್, ಮಂಗಳೂರು ನಗರದ ಮಿಲಾಗ್ರಿಸ್ ಬಳಿಯಲ್ಲಿ ಒಂದು ವಿಶೇಷ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ. ಹೌದು, ಇದು ಮಂಗಳ ಮುಖಿಯರಿಗಾಗಿ ಸ್ಥಾಪಿಸಲಾದ ವಿಶೇಷ ಮತಗಟ್ಟೆ. ಸೊ ಇಲ್ಲಿ ಮಂಗಳ ಮುಖಿಯರು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಅಂದರೆ ಇದು ಒಟ್ಟು ಚುನಾವಣೆ ಹಬ್ಬ ಅನ್ನುವಂಥದ್ದು, ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ರೀತಿಯಲ್ಲಿ ವಾತಾವರಣ ಸೃಷ್ಟಿಸಲಾಗ್ತಾ ಇದೆ. ಚುನಾವಣಾ ಆಯೋಗ ವಿಶೇಷ ಕಾಳಜಿಯನ್ನು ವಹಿಸಿದೆ. ನಾವು ಇಲ್ಲಿ ಮತಗಟ್ಟೆ ವಿಷಯದಲ್ಲಿ ಬರೋದಾದರೆ, ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸುವ ವಿಷಯದಲ್ಲಿ ಬಹಳಷ್ಟು ಪ್ರಕ್ರಿಯೆಗಳನ್ನು ನಡೆಸಲಾಗಿದೆ. ಅಂದರೆ ಇಲ್ಲಿ ಪಿಂಕ್ ಮತಗಟ್ಟೆಗಳು ಅಂತೇಳಿ, ಪಿಂಕ್ ಅಂದರೆ ಮಹಿಳೆಯರಿಗಾಗಿ ಮಹಿಳಾ ಸಿಬ್ಬಂದಿಯೇ ಇರುವ ಮತಗಟ್ಟೆಗಳನ್ನು ವಿಶೇಷವಾಗಿ ಸ್ಥಾಪಿಸಲಾಗಿದೆ. ಹಾಗೆ ಅಂಗವಿಕಲರಿಗಾಗಿ ಮತ್ತೊಂದು ಕೆಲವು ಆಯ್ದ ಮಾದರಿ ಮತಗಟ್ಟೆಗಳನ್ನು ನಿರ್ಮಿಸಿದ್ದಾರೆ. ನಾವು ಈಗಾಗಲೇ ಅದರ ಬಗ್ಗೆ ಒಂದು ವಿಜುವಲ್ಗಳನ್ನು ನೋಡಿದೆ. ಮಾದರಿ ಮತಗಟ್ಟೆಗಳಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ, ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರ್ತದೆ, ಟೋಕನ್ ವ್ಯವಸ್ಥೆ ಇರ್ತದೆ ಅಂತ ನಾವೀಗ ನೋಡ್ತಾ ಇದ್ದೇವೆ. ಮಿಲಾಗ್ರಿಸ್ ಬಳಿಯಲ್ಲಿ ಮಂಗಳಮುಖಿಯರಿಗಾಗಿ ವಿಶೇಷ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ. ಮಂಗಳಮುಖಿಯರು ಆಗಮಿಸ್ತಾ ಇದ್ದಾರೆ. ಹಾಗೆ ಮತ್ತು ಇಲ್ಲಿ ಮಂಗಳಮುಖಿಯರು ವಿಶೇಷವಾಗಿ ಮತದಾನದ ಮೊದಲ ಬಾರಿಗೆ ಮತದಾರರಲ್ಲಿ ನಮಗೆ ಕಾಣಸಿಗ್ತಾ ಇದ್ದಾರೆ. ಅಂದರೆ ಮಂಗಳಮುಖಿಯರಿಗೆ ಮತದಾನದ ಅವಕಾಶವೇ ಇರಲಿಲ್ಲ ಎಂಬ ದಿಸೆಯಲ್ಲಿ ಅವರ ಹೋರಾಟ ಮತ್ತು ಸಾಮಾಜಿಕ ಕಾರ್ಯಕರ್ತರ ಹೋರಾಟದ ಪ್ರತಿಫಲವಾಗಿ ಮಂಗಳಮುಖಿಯರಿಗೂ ಮತದಾನದ ಅವಕಾಶವನ್ನು ಕೊಡಲಾಗಿದೆ. ಮಂಗಳಮುಖಿಯರು ಮತದಾನ ಮಾಡಲಿಕ್ಕೆ ವಿಶೇಷ ಮತಗಟ್ಟೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಇದು ಮಂಗಳೂರು ನಗರದ ಮಿಲಾಗ್ರಿಸ್ನಲ್ಲಿ ಇರುವಂಥದ್ದು. ಫಸ್ಟ್ ಟೈಮ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಮತದಾನ ವೋಟ್ ಆಗಿದೆ ನಮಗೆ ಇವಾಗ. ಆ್ಯಂಡ್ ಇವಾಗ ನಾವು 100 ಜನ ಇವಾಗ ನಾವು ವೋಟ್ ಹಾಕ್ತಾ ಇದ್ದೇವೆ. ಸೊ ಸ್ಪೆಷಲ್ ಅಂತ ಹೇಳಬೇಕಂತಂದರೆ, ನಾರ್ಮಲ್ ಪೀಪಲ್ಗೆ ಯಾವತ್ತೂ ಸ್ವಾತಂತ್ರ್ಯ ಸಿಕ್ಕಿದೆ, ಬಟ್ ನಮ್ಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಆಗಿದೆ. ಮಂಗಳಮುಖಿಯರಿಗೆ ಫಸ್ಟ್ ಟೈಮ್ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೋಟ್ ಹಾಕ್ತಾ ಇದ್ದೇವೆ ನಾವು. ಇದು ಒಂದು ನಮಗೆ ಹೆಮ್ಮೆವಾದ ವಿಷಯ. ಸೊ ಸೊಸೈಟಿ ನಮಗೆ ದೂರ ತಳ್ಳಿತ್ತು ಇಷ್ಟು ವರ್ಷದಿಂದ. ಸೊ ಇವತ್ತು ನಮಗೂ ಒಂದು ಒಳ್ಳೆ ಪರ್ಸನ್ ಅಂತ ಅಂದ್ಕೊಂಡು ನಮಗೆ ವೋಟ್ ಸ್ಪೆಷಲ್ ಆಗಿ ನಮಗೆ ಕೊಟ್ಟಿದ್ದಾರೆ. ವೋಟ್ ಹಾಕಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ವ್ಯವಸ್ಥೆ ಮಾಡಿಕೊಟ್ಟಾರಂತ ನಮಗೆ ವೈಲೆಟ್ ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ನಮ್ಮದು ಅವರು ಸಂಸ್ಥಾಪಕಿ ಅವರೇ ನಮಗೆ ಮಾಡಿಕೊಟ್ಟಿದ್ದು. ಇದು ಯಾರೂ ನಮಗೆ ಮಾಡಿಕೊಟ್ಟಿಲಾಗಿತ್ತು, ನಮ್ಮನ್ನು ಕೇರೆ ಮಾಡ್ತಿಲಾಗಿತ್ತು. ಸೊ ಪರಿವರ್ತನ ಟ್ರಸ್ಟ್ ಮೂಲಕಾಂತರದಿಂದ ನಮಗೆ ಒಂದು ವೋಟರ್ ಐ ಡಿ ಸೌಲಭ್ಯ ಆಗಿದೆ. ಅದೇ ಥರ ಆಧಾರ್ ಕಾರ್ಡ್ ಸೌಲಭ್ಯವಾಗಿದೆ. ಮತಗಟ್ಟೆ ವ್ಯವಸ್ಥೆ ಪಿಲಾಗ್ರಿಸ್ನಲ್ಲಿ ಮಾಡಲಾಗಿದೆ. ಮಂಗಳಮುಖಿಯರು ತಂಡವಾಗಿ ಬಂದು ಮತದಾನವನ್ನು ಮಾಡ್ತಿದ್ದಾರೆ. ಸುಮಾರು 100ರಷ್ಟು ಮಂಗಳಮುಖಿಯರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 100ರಷ್ಟು ಮಂಗಳಮುಖಿಯರು ಈಗಾಗಲೇ ಗುರುತು ಪತ್ರವನ್ನು ಪಡೆದಿದ್ದಾರೆ. ಈ ಬಗ್ಗೆ ಅವರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ನಮಗೆ ಸ್ವತಂತ್ರ ಬಂದು 70 ವರ್ಷಗಳಾದರೂ ಕೂಡ ನಾವೀಗ ಮೊದಲ ಬಾರಿಗೆ ಸ್ವತಂತ್ರವನ್ನು ಅನುಭವಿಸುವಂತ ಆಗ್ತಾ ಇದೆ. ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಸಂತಸ ಆಗ್ತಾ ಇದೆ. ನಾವು ಈಗ ಸ್ವತಂತ್ರರಾದಂತೆ ನಮಗೆ ಅನ್ನಿಸ್ತಾ ಇದೆ ಎಂಬ ಮಾಹಿತಿ ನಮ್ಮ ಪ್ರತಿಕ್ರಿಯೆಯನ್ನು ಮಂಗಳಮುಖಿಯರು ನೀಡಿದ್ದಾರೆ. ಈವರೆಗೆ ಸಮಾಜದಿಂದ ದೂರವೇ ಇದ್ದ, ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆಯದೇ ಇದ್ದ ಮಂಗಳಮುಖಿಯರಿಗೆ ಸಮಾಜದಲ್ಲಿ ಬೆರೆಯುವ ಅವಕಾಶವನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡಲಾಗಿದೆ, ಹಾಗೆ ರೇಷನ್ ಕಾರ್ಡ್ ಕೂಡ ದೊರೀತಾ ಇದೆ. ಸೊ ಈಗ ಮತದಾನದ ಅವಕಾಶ ಕೂಡ ಮಾಡಿಕೊಡಲಾಗಿದೆ.